ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪಾನಿಪುರಿ ಚಾಲೆ ನೈತಿಕ್ ಮತ್ತು ತನ್ವಿ ಮಧ್ಯೆ ಹೇಗೆ ನಡೀತು ಅಂತ ತೋರಿಸ್ತೇನೆ. ಪುರಿ ಎಲ್ಲ ಫ್ರೈ ಆಯಿತು. ಈಗ ಪಾನಿಪುರಿ ರೆಡಿ, ಸ್ವೀಟ್ ಚಟ್ನಿ, ಇಮ್ಲಿ ಚಟ್ನಿ ರೆಡಿ, ಪಾನಿ ರೆಡಿ, ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ರೆಡಿ, ಬೇಯಿಸಿದ ಆಲೂಗಡ್ಡೆ, ಮೆಣಸಿನ ಪುಡಿ, ಚಾಟ್ ಮಸಾಲ ಹಾಕಿ ರೆಡಿ. ಇದು ವೈಟ್ ಪೀಸ್ ಬಟಾಣಿ ಸಹ ಬೇಯಿಸಿ ರೆಡಿ. ಬನ್ನಿ ಈಗ ಹೇಗೆ ಫಿಲ್ ಮಾಡೋದು ತೋರಿಸ್ತೇನೆ. ನೆಕ್ಸ್ಟು ನನ್ನ ಮಕ್ಕಳು ಈಗ ಪಾನಿಪುರಿ ಚಾಲೆಂಜ್ ಮಾಡ್ತಾರೆ. ಇಲ್ಲಿ ತನ್ವಿ ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾಳೆ, ಅಂದರೆ ಫಿಲ್ ಹೇಗೆ ಮಾಡೋದು ಅಂತ. ಪುರಿಯನ್ನು ತೂತ ಮಾಡಿಕೊಳ್ಳು, ಸ್ವಲ್ಪ ಹೋಲ್ ಮಾಡಿಕೊಳ್ಳು. ಈಗ ಇದಕ್ಕೆ ಆಲೂಗಡ್ಡೆ ಫಿಲ್ ಮಾಡ್ತಾಳೆ. ಅಷ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ. ಈಗ ಬಟಾಣಿ ಹಾಕ್ತಾ ಇದ್ದಾಳೆ. ನೆಕ್ಸ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದಾಳೆ. ಇನಫ್. ಈಗ ಸ್ವೀಟ್ ಚಟ್ನಿ ಹಾಕ್ಕೊಳ್ತಿದ್ದಾಳೆ. ಫಸ್ಟ್ ಸ್ವೀಟ್ ಚಟ್ನಿ. put pan. Put more. Night or not to eat? You will eat? ಈಗ ನೈತಿಕ್ ಟೇಸ್ಟ್ ಮಾಡ್ತಿದ್ದಾನೆ. ದಟ್ ಆನ್ ವೇಸನ್. ಹೇಗಿದೆ? ಸೂಪರ್ ಆಗಿದೆ. ಓಕೆ, ಬನ್ನಿ ನೆಕ್ಸ್ಟ್ ಫುಡ್ ಚಾಲೆಂಜ್ ಮಾಡೋಣ ನಾವು. ಪಾನಿಪುರಿ ಚಾಲೆಂಜ್ ಸ್ಟಾರ್ಟ್. ಜಸ್ಟ್ 2 ಮಿನಿಟ್ಸ್ ಕೊಡ್ತೇನೆ. ಈಗ ತನ್ವಿ ಮತ್ತು ನೈತಿಕ್ ಎಷ್ಟು ತಿಂತಾರೆ ನೋಡೋಣ.
ಇಲ್ಲಿ ಅಣ್ಣ ಚೀಟಿಂಗ್ ಮಾಡಿ ತಂಗಿಗಿಂತ ಗೆದ್ದ. ಇದು ಮಾಡಿದ್ದು ಜಸ್ಟ್ ಫನ್ನಿಗಾಗಿ. ಈ ವಿಡಿಯೋ, ಈ ಪಾನಿಪುರಿ ಚಾಲೆಂಜ್ ಖಂಡಿತ ನಿಮ್ಗೆ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.